ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಮಣಿಬೆಟ್ಟು ಬೈತಾರಗುಡ್ಡೆಡು ಜಿಲ್ಲಾ ಪಂಚಾಯತ್ ಅನುದಾನಡು ಆರೋಪಣ ನೀರಿದ ಟ್ಯಾಂಕ್ಗೆ ಕುಡ್ಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಅಂಗಾರೆ ಶಿಲಾನ್ಯಾಸ ನಡಪಾಯರು. ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಮಣಿಬೆಟ್ಟು ಬೈತಾರಗುಡ್ಡೆಡು ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯೇರಿನ ಜಿಲ್ಲಾ ಪಂಚಾಯತ್ದ 4,70,000 ಅನುದಾನಡು ನೀರ್ದ ಟ್ಯಾಂಕ್ ಆಯರೆ ಉಂಡು. ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಅಂಗಾರೆ ಕಾಂಡೆ ಈ ಕಾಮಗಾರಿಗೆ ಶಿಲಾನ್ಯಾಸ ನಡಪಾಯರು. ಓವೇ ಪಕ್ಷಭೇದ ಇಚ್ಛಾಂದೆ ಮಾತೆಲ್ಲ ಒಟ್ಟು ಸೇರ್ದು ಈ ಬೇಲೆನ್ ಮಲ್ಪುಗ ಆಯ್ನತ್ ಬೇಗ ಗುತ್ತಿಗೆದಾರರು ಈ ಬೇಲೆನ್ನು ಮಲ್ತು ಕೊರ್ಲೆ ಪಂಡದ ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ತಿರುಪಾಯರು. ಅತ್ಯಂತ ಶೀಘ್ರವಾದಂತಹ ಒಂದು ಅವಶ್ಯಕತೆ ಇರೋದು, ಯಾಕಂದರೆ ಇನ್ನು 1-2 ತಿಂಗಳ ನೀರಿನ ಅಭಾವಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದರ ಅವಶ್ಯಕತೆ ಇರುವಾಗ ಆ ಕೆಲಸ ಕಾಮಗಾರಿ ಪೂರ್ಣಗೊಂಡು ಜನಗಳಿಗೆ ಸಿಕ್ಕಿದರೆ ಅದೊಂದು ಆ ಕೆಲಸ ಅರ್ಥಪೂರ್ಣವಾಗ್ತದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಗುತ್ತಿಗೆದಾರರ ವಿನಂತಿ ಏನಂತಂದರೆ ಆದಷ್ಟು ಬೇಗ ಈ ಕೆಲಸವನ್ನು ಪೂರ್ಣಗೊಳಿಸಿ ನಮ್ಮ ಸಾರ್ವಜನಿಕ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾರೆ. ಪಕ್ಷಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಒಟ್ಟುಗೂಡಿದಾಗ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಈ ಊರಿನ ಎಲ್ಲ ನಾಗರಿಕರಿಗೆ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಯಾಕಂದರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಯಾವುದೇ ರಾಜಕೀಯ ಇಲ್ಲ. ಹಾಗಾಗಿ ನಾವೆಲ್ಲ ಒಂದುಗೂಡಿಕೊಂಡು ಜನಗಳ ಸೇವೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅದರಿಂದಾಗಿ ನಾವು ಈ ಕೆಲಸವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡೋಣ. ಮತ್ತು ಮೊನ್ನೆ ಒಂದು ಇವರಿಗೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾನ್ಯ ಮಂತ್ರಿ ಅವರು ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆಗಿದೆ. ಹಾಗಾಗಿ ಇವರನ್ನ ಸರ್ವತೋಮುಖ ಅಭಿವೃದ್ಧಿಗೆ ಈಗಾಗಲೇ ಎಲ್ಲರೂ ಪಕ್ಷಾತೀತವಾಗಿ ನಮ್ಮ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಧನಲಕ್ಷ್ಮಿ ಗಟ್ಟಿ ಅವರಿಗೆ ಮತ್ತು ನಮ್ಮ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ಕೂಡ ಧನಲಕ್ಷ್ಮಿ ಗಟ್ಟಿಯವರ ನೇತೃತ್ವದಲ್ಲಿ ಲೋಕಸಭಾ ಸದಸ್ಯರ ಒಂದು 5 ಲಕ್ಷ ರೂಪಾಯಿ ಅನುದಾನ ಒಡ್ಡದ ಗುರಿ ಸ್ಮಶಾನಕ್ಕೆ ಕೊಟ್ಟಿದ್ದಾರೆ. ಹಾಗೆ 10 ಲಕ್ಷ ರೂಪಾಯಿ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಕೆಲವೇ ಒಂದು ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಪಾತಿರೊಂದು ಪಕ್ಷಾತೀತವಾದ ಮಾತೆರ್ಲ ಸೇರೊಂದು ಈ ಒಂಜಿ ಬೇಲೆ ಮಲ್ಪೆರೆ ಮಾತೆರ್ಲ ಸಹಕಾರ ಕೊರೊಂದು ಲೇರ್ಪಾಡು ತೆರಿಪಾಯರು. ಸ್ನೇಹಿತರೆ, ಒಬ್ಬ ಜನಪ್ರತಿನಿಧಿ ಆದಮೇಲೆ ಅವರಿಗೆ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ನಮಗಿದು 4ನೇ ವರ್ಷ ಆದರೂ ಕೂಡ ಜಿಲ್ಲಾ ಪಂಚಾಯತಿಗೆ 2 ವರ್ಷ ನೀರಿನ ಅನುದಾನದ ಕೊರತೆ ಇತ್ತು. ಯಾವುದೇ ಒಂದು ನೀರಿನ ಅನುದಾನ ಕೊಡದೇ ಇರುವಂಥ ಕಾರಣದಲ್ಲಿ ನಮಗೆ ಯಾವುದೇ ಗ್ರಾಮ ಪಂಚಾಯತ್ಗಳಿಗೆ ಅಥವಾ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕುಂಠಿತವಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹರೇಕಳ ಗ್ರಾಮ ಪಂಚಾಯತಿಗೆ ಈಗಾಗಲೇ ಒಂದು 25 ಲಕ್ಷಕ್ಕಿಂತಲೂ ಹೆಚ್ಚು ಕಾಮಗಾರಿಗಳು ಮುಗಿದಿದೆ. ಅದರ ಜೊತೆಯಲ್ಲಿ 4.70 ಸುಮಾರು 5 ಲಕ್ಷ ಬಹುಶಃ ಸಾಕಾಗುವುದಿಲ್ಲ. ಗುತ್ತಿಗೆದಾರರ ಕಷ್ಟ ಅರ್ಥ ಆಗ್ತದೆ ನಮಗೆ. ಮುಂದಿನ ಒಂದು ಕಂತಿನಲ್ಲಿ ಕೂಡ ಇದಕ್ಕೆ ಇಡುವಂಥ ಭರವಸೆಯನ್ನು ಟೆಂಡರ್ ಪ್ರಕ್ರಿಯೆ ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಪ್ರೋಟೋಕಾಲ್ಸ್ ಇದೆ. ಈ ಸಂದರ್ಭದಲ್ಲಿ ಈ ಒಂದು ನೀರಿನ ಟ್ಯಾಂಕ್ ಆಗೋ ತನಕ ಇಲ್ಲಿ ಎಲ್ಲ ಪರಿಸರದ ಜನರು ನಮಗೆ ಸಹಕಾರ ಕೊಡಬೇಕು. ಜೊತೆಗೆ ಅಭಿವೃದ್ಧಿಯಲ್ಲಿ ತಾರತಮ್ಯ ಇಲ್ಲದೆ ನನಗೆ ಗೊತ್ತಿರುವ ಹಾಗೆ ಹರೇಕಳ ಗ್ರಾಮ ಪಂಚಾಯತ್ ಅಥವಾ ಯಾವುದೇ ನನ್ನ ಕ್ಷೇತ್ರದ ಜನರಲ್ಲಿ ಕೂಡ ಪಕ್ಷಾತೀತವಾಗಿ ಕೆಲಸವನ್ನು ಮಾಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನಗೆ ವಿಶೇಷವಾಗಿ ಸಂತೋಷವಾಗುವುದು. ಯಾಕಂತ ಹೇಳಿದರೆ ನಮ್ಮ ಬಿಜೆಪಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರು ಮತ್ತು ನಿರಂತರ ಕಾರ್ಯಚಟುವಟಿಕೆಯಲ್ಲಿರುವಂಥವರು ನಮ್ಮ ದೊಡ್ಡಣ್ಣರಾದಂತಹ ಚಂದ್ರಹಾಸ್ ಪಂಡಿತ್ ಹೌಸ್ ಅವರ ಕೈಯಲ್ಲಿ ಕೂಡ ಇವತ್ತು ಒಂದು ರಸ್ತೆ ಲೋಕಾರ್ಪಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇಂಥ ಅಭಿವೃದ್ಧಿ ಕೆಲಸ ನಡೆಯುವುದರ ಜೊತೆಗೆ ನಾವೆಲ್ಲರೂ ಕೂಡ ಒಂದಾಗೋಣ. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಊರ್ದ ಹಿರಿಯರು ಶ್ರೀ ರಾಮಣ್ಣ ರೈ ಕುಪ್ಪಿಳ, ದಾಮೋದರ್ ಗಟ್ಟಿ ಬೈತಾರ್, ಜಯಗಟ್ಟಿ, ಭಾಸ್ಕರ್ ರೈ, ಸುಧಾಕರ್ ಗಟ್ಟಿ, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅನಿತಾ ಡಿಸೋಜಾ, ಸದಸ್ಯರು ಲೋಲಾಕ್ಷಿ, ಮಜೀದ್, ಬಶೀರ್, ಬಿಜೆಪಿ ಪ್ರಮುಖರು ಸುರೇಂದ್ರ ಶೆಟ್ಟಿ, ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಜರ್ ಶಾ ಪಟೋರಿ, ಹರೇಕಳ ಗ್ರಾಮ ಸಮಿತಿ ಬಿಜೆಪಿಯ ಅಧ್ಯಕ್ಷರು ಶ್ರೀ ಶ್ರೀಧರ್ ಆಳ್ವ, ಹರೇಕಳ ಗ್ರಾಮ ಸಮಿತಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಸದಾಶಿವ ಆಚಾರ್ಯ, ಬೂತ್ ಸಮಿತಿಯ ಅಧ್ಯಕ್ಷರೇ ಶ್ರೀ ಸುಧಾಕರ್ ಆಚಾರ್ಯ ಎಂಚತಿ ಪ್ರಮುಖರು ಮುತಾಲಿಕೆಡಿದ್ದಾರೆ.